ಈ ಕಾಲದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅದೆಷ್ಟೋ ಬೇಸರ ಆವರಿಸಿದ್ದರೂ ಕೂಡ ಅದನ್ನು ತೋರಿಗೊಡದೆ ಸಂತೋಷದಿಂದ ನಗುಮುಖದಿಂದ ತಾವು ಮಾತನಾಡುತ್ತಾ ಇದ್ದೀರಿ. ನಿಮ್ಮ ನೋವು ಏನೆಂಬುದಾಗಿ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಯಾಕಮ್ಮ ಇಲ್ಲಿರಬೇಕು? ಅಲ್ಲಿ ನಮ್ಮ ಸಿರಿ ಸಂಪತ್ತಿಗೂ ಉಂಟು, ಅಲ್ಲೇ ಇರಬಹುದಿತ್ತು. ಅದನ್ನು ಬಿಟ್ಟು ಇಲ್ಲಿಗೆಲ್ಲ ಬಂದು ಈ ರೀತಿ ಕೊರಗುತ್ತಾ ಮಲಗುತ್ತಾ ಇರುವುದು, ನಾವು ಜೀವನದಲ್ಲಿ ಇರುವುದನ್ನು ಅನುಭವಿಸಬೇಕು, ಅದರಿಂದ ಸಂತೋಷವನ್ನು ಪಡೆಯಬೇಕು. ಸಂತೋಷ ಮತ್ತು ದುಃಖ ಎನ್ನುವುದು ಬುದ್ಧಿಜೀವಿಯ ಜೀವನದಲ್ಲಿ ವಿಚಿತ್ರವಾದ ಅನುಭವವನ್ನು ಕೊಡುತ್ತದೆ. ಸಂತೋಷವನ್ನು ಇನ್ನೊಬ್ಬರಲ್ಲಿ ಹೇಳಿಕೊಂಡಿರುವಂತಾದ್ರೆ ಅಧಿಕವಾದ್ರೆ, ದುಃಖವನ್ನು ಹೇಳಿಕೊಂಡಿರಂತಾದ್ರೆ ಅದು ಕಡಿಮೆ ಆಗಿದೆ. ಆಪ್ತ ಗೆಳತಿಯಾಗಿ ನಿಮ್ಮ ಸೇವಕ್ಕಾಗಿ ನಾನಿರುತ್ತಾ ಅದಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಯೋಚನೆ ಮಾಡಿದ್ರ ಈ ದೊಡ್ಡ ಯಾಕೆಂಬುದಾಗಿ ನನ್ನಲ್ಲಿ ಹೇಳಿ ಅಮ್ಮ. ಮಂಜುಘೋಷೆ, ಯಾವುದೇ ಶಕ್ತಿಗಾಗಲಿ ವ್ಯಕ್ತಿಗಾಗಲಿ ವಿಧಿ ಲಿಖಿತದ ಯೋಗವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಇಲ್ಲ ನಮ್ಮ ಹಣೆಯಲ್ಲಿ ವಿಧಿ ಹೇಗೆ ಬರೆದಿದೆ ಅಂತ ಹೇಳುವಾಗ ಯಾರಿಗಾದ್ರೂ ತಪ್ಪಿಸೋದಕ್ಕೆ ಸಾಧ್ಯ? ಮರ್ಮ ನನಗೆ ಅರ್ಥ ಆಗ್ಲಿಲ್ಲ. ಹೇಳಿಕೊಡುವುದಕ್ಕೆ ಸ್ವರ್ಗಲೋಕದ ಸುಖಲ ಸಂಪತ್ತನ್ನು ಹಾಗೆ ಹೌದು, ಆದರೆ ಅನವರತ ಗಂಡಿನಿಂದ ಕೈ ತೊಡುವಂತಹ ಸಂದರ್ಭ ನಮ್ಮ ಪಾಲಿಗೆ ಬಂದೊದಗಿದೆ ಸಖಿ. ಏನು ಮಾಡೋಣ ಹೇಳು. ದುಸ್ಥಿತಿ ಅಷ್ಟೇ ಅಲ್ಲ ನಿಮ್ಮ ದುಸ್ಥಿತಿ. ಹೌದು, ಈ ಹೊತ್ತಿಗೆ ಬಂದಂತಹ ದಾನವ ನಮ್ಮವರನ್ನು ಸೋಲಿಸಿ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡ. ಅಷ್ಟು ಮಾತ್ರವಲ್ಲ, ಕೊನೆಗೆ ಬಯಸಿದ್ದೇನು? ನಿಮ್ಮನ್ನು ಬಯಸಿದ್ದಾನೆ. ನನ್ನನ್ನು ಬಯಸಿದ್ದು. ಹೌದು, ಹಾಗಾಗಿ ಆತನ ಕೈಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶವಾಗಿ ಬಂದು ಸೇರಿದ ಶ್ರೀಕಾಶ್ವರದಲ್ಲಿ. ಹಾಗಾಗಿ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ನಾವು ಅಡಗಿಕೊಂಡಿದ್ದೇವೆ ಸಖಿ.